ಜಯರಾಮ್ ಸರ್, ಇದನ್ನ ಮಾನವೀಯತೆ ಅಂತ ಹೇಳಬೇಕಾ ಅಥವಾ ನೇರವಾಗಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಅಂತ ಹೇಳಬೇಕಾ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ 2018 ಮತ್ತು 19ರಲ್ಲಿ ಕೊಡಗಲ್ಲಿ ನಡೆದಿರುವಂತಹ ಘಟನೆ ಅಂದ್ರೆ ಪ್ರವಾಹ ಆದಂತ ಸಂದರ್ಭದಲ್ಲಿ 450 ಕುಟುಂಬಗಳು ಬೀದಿಗೆ ಬಂತು, ಮನೆಯನ್ನ ಕಳ್ಕೊಂಡು. ಇಲ್ಲಿ ತನಕ ಅವರಿಗೆ ಯಾವುದೇ ವ್ಯವಸ್ಥೆಗಳಾಗಿಲ್ಲ. ಚಿಕ್ಕಮಗಳೂರಲ್ಲಿ 2019ರಲ್ಲಿ 2 ಗ್ರಾಮದ 11 ಮನೆಗಳು ನೆಲಸಮ ಆದವು. ಅದಕ್ಕೂ ಯಾವುದೇ ರೀತಿಯಾದಂಥ ವ್ಯವಸ್ಥೆ ಆಗಲಿಲ್ಲ. 1 ವರ್ಷದ ಹಿಂದೆ ಒಂಟಿ ಯೋಜನೆಯ ಅಡಿಯಲ್ಲಿ BBMPಯಿಂದ ಸರ್ಕಾರಿ ಜಾಗ ಅಂತ ಕೊಟ್ಟು ಅದಕ್ಕೆ BBMPಯಿಂದಲೇ ಅನುದಾನವನ್ನು ಕೂಡ ಪಡೆದು ಮನೆಯನ್ನು ಕಟ್ಟಿದಂತಹ 30ರಿಂದ 70 ಕುಟುಂಬಗಳು ರೈಲ್ವೆಗೆ ಸಂಬಂಧಪಟ್ಟಂತಹ ಜಾಗ ಅಂತ ಹೇಳಿ ಅದೂ ಕೂಡ ನೆಲಸಮ ಆಯಿತು. ಇದಲ್ಲದೆ ಕೇರಳದ CM ಈಗ ಮಾತಾಡ್ತಾ ಇದ್ದಾರೆ, ಇಲ್ಲಿ ಮುಸ್ಲಿಂ ಕುಟುಂಬಗಳು ಬೀದಿಗೆ ಬಂತು ಅಂತ ಹೇಳಿ. ಬಟ್ ಕೇರಳದ ಮರಾಲ್ಡಲ್ಲಿ 110 ಅಪಾರ್ಟ್ಮೆಂಟ್ಗಳು ನೆಲಸಮ ಆಗಿವೆ. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಟ್ವೀಟ್ಗಳು ಕೂಡ ಬರಲಿಲ್ಲ, ಆಯಪ್ಪನಿಂದ ಯಾವುದೇ ಪ್ರತಿಕ್ರಿಯೆಗಳಿಲ್ಲ. ಅದು ಬೇಡದ ವಿಚಾರ. ಆದರೆ ಪ್ರಸ್ತುತ ಇಷ್ಟೆಲ್ಲ ಆಗಿರುವಂಥ ಸಮಯದಲ್ಲಿ ಮೀಡಿಯಾದಂಥ ಹೃದಯ ಅಥವಾ ಅವರಿಗೆ ಯಾವುದೇ ಇಲ್ಲಿ ತನಕ ಅಂದರೆ ಪ್ರಸ್ತುತ ರಾಜ್ಯದ ಕಾನೂನು ಯಾವ ಥರ ಇದೆ ಅಂತ ಹೇಳಿದರೆ, ನೀವು ಒಂದು ವೇಳೆ ಮನೆಯನ್ನು ಕಳೆದುಕೊಂಡರೆ, ನಿಮ್ಮ ಸ್ವಂತ ಜಾಗದಲ್ಲಿ ಮನೆಯನ್ನು ಕಳೆದುಕೊಂಡ್ರೆ ನೀವು ಬರೀ ಈ ಅರ್ಜಿಗಳನ್ನು ಹಾಕ್ಕೊಂಡು ಏನು ಕಾನೂನು ಇದೆ ಅನ್ನುವಂಥದ್ದನ್ನು ಪಾಲನೆ ಮಾಡಿಕೊಂಡು 3-4 ವರ್ಷ ಕಾಯುವುದನ್ನು ಬಿಟ್ಟು ಬಿಡಿ. ಅದರ ಬದಲಾಗಿ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಒಂದು ಮನೆಯನ್ನು ಕಟ್ಟಿಕೊಳ್ಳಿ. ಆ ಮನೆ ಏನಾದರೂ ನೆಲಸಮ ಆದರೆ ಮರುದಿವಸನೇ ತಮಗೊಂದು ಫ್ಲ್ಯಾಟ್ ಒದಗಿ ಬರುತ್ತೆ ಅನ್ನುವಂಥದ್ದು ಪ್ರಸ್ತುತ ಕಾನೂನು ಅಂತ ಹೇಳ್ಬೋದಾ ಜಯರಾಮ್ ಸರ್? ಈಗ ಸ್ವಲ್ಪ ನಾವು ಹಿಂದೆ ಹೋಗುವ. ಈಗ ತಾವು ಹೇಳಿದ್ರೆ ಪ್ರಾಕೃತಿಕ ವಿಕೋಪದಲ್ಲಿ ಕಳ್ಕೊಂಡವರಿಗೆ ಇನ್ನೂ ವ್ಯವಸ್ಥೆ ಆಗಲಿಲ್ಲ ಅಂತ. ನಮ್ಮಲ್ಲೇ ಮಂದಾರ ಇದೆ ಅಲ್ಲ, ತ್ಯಾಜ್ಯ, ಅದು ಇನ್ನೂ ಕೂಡ ಅದರದ್ದು ಹೈಕೋರ್ಟ್ ಮಧ್ಯಪ್ರವೇಶ ಮಾಡಿದೆ. ಅದರ ಬಗ್ಗೆ ತನಿಖೆ ಮಾಡಬೇಕು, ವಿವರವಾದ ವರದಿ ಸಲ್ಲಿಸಿ ಹೇಳಿದರೆ ಅಲ್ಲಿ ಇದುವರೆಗೂ ನಿರಾಶ್ರಿತರಾದವರಿಗೆ ಇವತ್ತಿನವರೆಗೆ ಸಂಪೂರ್ಣ ಪುನರ್ವಸತಿ ಆಗಿಲ್ಲ. ಈಗ ಕೇರಳದ ಒಂದು ವಿಷಯವನ್ನು ನಾವು ಗಮನಿಸಬೇಕು. ಏನಂತಂದರೆ, ಕೇರಳದಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ, ಕುಂಪಲ ಸರಾಗ ಮಾತಾಡಿದರು ನೋಡಿ. ಕೊರೋನಾ ಟೈಮಲ್ಲಿ ನಮ್ಮ ಕರ್ನಾಟಕದ ಗಡಿಯನ್ನು ನಮ್ಮ ಜನರೇ ಸುರಕ್ಷೆಗಾಗಿ ಮುಚ್ಚಿದ್ರೆ ಅವ್ರು ಬೊಬ್ಬೆ ಹಾಕ್ತಿದ್ರು. ಕರ್ನಾಟಕ ಗಡಿಯನ್ನು ಓಪನ್ ಮಾಡಿ ಕೋರ್ಟಿಗೂ ಹೋದ ಉದಾಹರಣೆಗಳಿವೆ. ಅಲ್ಲಿ ಯಾವುದೇ ಒಂದು ಮೂಲ ಸೌಕರ್ಯಗಳು ಕರ್ನಾಟಕಕ್ಕೆ ಸರಿಸಮಾನವಾದ ರೀತಿಯಲ್ಲಿ ಇಲ್ಲ. ಈ ಅಂಶವನ್ನು ನಾವು ಗಮನಿಸಬೇಕು. ಅಂದರೆ ಕೇರಳದ ಕಮ್ಯುನಿಸ್ಟ್ ರಾಜ್ಯ ಅಲ್ಲಿ ಆ ಕ್ಷಣಕ್ಕೆ ಜನರ ಜೀವನವನ್ನು ಉತ್ತಮಗೊಳಿಸಲಿಕ್ಕೆ ಅಥವಾ ಅದಕ್ಕೆ ಒಂದು ಅನುಕೂಲಕರವಾದ ವಾತಾವರಣವನ್ನು ನಿರ್ಮಿಸ್ತಿಲ್ಲ. ಆದ್ದರಿಂದ ಈ ವರ್ಷ ಬರುವಂಥ ಚುನಾವಣೆ ಅದಕ್ಕೆ ಏನು ವಿರುದ್ಧವಾಗಿ ಮತ ಚಲಾವಣೆ ಆಗಬಹುದು ಅಂತ ಹೇಳುವ ಒಂದು ಕಾರಣದಿಂದಾಗಿ ಒಟ್ಟು ಗಮನವನ್ನು ಈ ಕಡೆ ಸೆಳೆಯಲಿಕ್ಕೆ ಅದನ್ನು ಮಾಡಿರಬಹುದು, ಈ ವಿವಾದವನ್ನು ದೊಡ್ಡದು ಮಾಡಿರ್ಬೋದು ಅಂತ ಹೇಳೋದಕ್ಕೆ ಒಂದು ಸಣ್ಣ ಸಾಕ್ಷ್ಯಾಧಾರ. ಆದರೆ ಪಿಣರಾಯಿ ವಿಜಯನ್ ಮಾತ್ರ ಹೇಳಿದ್ದಲ್ಲ ಅದನ್ನು. ಕೇರಳದ ಇನ್ನೊಬ್ಬ ಸಚಿವ ಹೇಳಿದ್ದಾರೆ, ವಿ ಶಿವನ್ ಕುಟ್ಟಿ, ಇದು ತುರ್ತು ಸ್ಥಿತಿಯ ಕಾಲವನ್ನು ಪ್ರತಿಬಿಂಬಿಸ್ತದೆ. ನೋಡಿ, ಇಲ್ಲಿ ಕೂಡ ಅವರು ಕಾಂಗ್ರೆಸ್ನ ಮೇಲೆ ದಾಳಿ ಮಾಡಿದ್ದಾರೆ. ತುರ್ತು ಪರಿಸ್ಥಿತಿ ಹೇಳಿದ್ಯಾರು? ಇಂದಿರಾ ಗಾಂಧಿ. ತುರ್ತು ಪರಿಸ್ಥಿತಿಯಲ್ಲಿ ಏನೇನಾಗಿದೆ ಎಂಬುದನ್ನು ಬೇರೆ ಬೇರೆ ಗ್ರಂಥಗಳು ಹೇಳ್ತಾರೆ. ಆಮೇಲೆ ಮುಂದಿನ ಒಂದು ಮಾತು ಅವರದ್ದು ಬಹಳ ಮುಖ್ಯವಾದದ್ದಿದೆ. ಕಾಂಗ್ರೆಸ್ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಮಾನವ ಹಕ್ಕು ಉಲ್ಲಂಘನೆ ಮತ್ತು ಸಾಮೂಹಿಕ ಹತ್ಯೆ ಇತಿಹಾಸ ಹೊಂದಿದೆ ಅಂತಲೂ ಹೇಳಿದ್ದಾರೆ. ಇಂದಿರಾ ಗಾಂಧಿ ಹತ್ಯೆ ಟೈಮಲ್ಲಿ ದಿಲ್ಲಿಯಲ್ಲಿ ಸಿಖ್ಖರ ನರಮೇಧ ನಡೀತದೆ. ಮತ್ತು ಅಷ್ಟಕ್ಕೆ ನಿಂತಿದ ಇಲ್ಲ, CPM ಈಗ ತೆರವು ಮಾಡಲಾದಂಥ ಪ್ರದೇಶಕ್ಕೆ ಒಂದು ನಿಯೋಗ ಕಳಿಸಿದೆ, ಡೆಲಿಗೇಷನ್ ಕಳಿಸಿದೆ. ಕರ್ನಾಟಕದೊಳಗೆ ಡೆಲಿಗೇಷನ್ ಕಳಿಸಿ ಅವರೇನು ಮಾಡಲಿಕ್ಕಿದೆ ಈ ಹೊತ್ತಿನಲ್ಲಿ ಆಯ್ತು. ಇದಕ್ಕೆ DKಶಿ ಮುಂದೆ ಹೇಳಿದ್ದಾರೆ, ಇದರ ಹಿಂದೆ ಲ್ಯಾಂಡ್ ಮಾಫಿಯಾ ಇದೆ. ಈಗ ಅದಕ್ಕೆ ಶೇಟ್ ಅವರು ಆ ಮಾತನ್ನು ಒಂದು ಸೂಕ್ಷ್ಮವಾಗಿ ಹೇಳಿದರು, ಇದೆ ಬೇರೆ ಕಡೆ ಹೋಗಲಿಕ್ಕೆ ಅವಕಾಶ ಕೊಟ್ಟಿದ್ದೇವೆ ನಾವು, ಬೇರೆ ಕಡೆ ನಾವು ಅವರಿಗೆ ಪುನರ್ವಸಿ. ಆ ಅಂಶದತ್ತವೂ ಗಮನ ಸೆಳೆದಿದ್ದಾರೆ. ನಮ್ಮ ಸಿಟಿ ಬಗ್ಗೆ ಪಿಣರಾಯಿಗೆ ಏನು ಗೊತ್ತು ಅಂತಲೂ ಅವರು ಪ್ರಶ್ನೆ ಕೇಳಿದ್ದಾರೆ. ಇದೆಲ್ಲ ಒಂದು ಹಂತದ ವೀರಾವೇಶ ಆಗಿದೆ. ಆದರೆ ಮುಂದೆ ಯಾಕೆ ಇದು ತಣ್ಣಗಾಯಿತು ಅಂದರೆ, ಈ ರಾಜ್ಯಗಳ ವಿಷಯದಲ್ಲಿ ದಕ್ಷಿಣ ಭಾರತದಲ್ಲಿ ಕಾಂಗ್ರೆಸ್ಸಿಗೆ ಇರುವಂಥ ಒಂದು ಬಲಾಢ್ಯ ರಾಜ್ಯ ಅಂದರೆ ಇದು. ಈಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿರುವುದರಿಂದ ಇದೆಲ್ಲ ಒಟ್ಟು ಹೆಚ್ಚಿನ ಗೋಜಲಾಗಿದೆ. ಇನ್ನು ಮೇಲೆ ನೀವು ದಾನ ಮಾಡಿದ್ರೇ ನೀವು ಇದನ್ನು ಸಮಸ್ಯೆಯನ್ನು ಬಗೆಹರಿಸುವುದಾ? ನಾನು ಸ್ವಲ್ಪ ಹಿಂದೆ ಹೋಗ್ತೇನೆ. ವಿನೋಬಾ ಭಾವೆ ಭೂದಾನ ಚಳವಳಿ ಮಾಡಿದರು, ಎಲ್ರಿಗೂ ಗೊತ್ತಿರುವಂಥ ಸರ್ವೋದಯ ಚಳವಳಿ ಅಂತ. ಅವರು ಬಹಳ ಇಡೀ ದೇಶದಲ್ಲಿ ಪಾದಯಾತ್ರೆ ಮಾಡ್ತಾರೆ. ಇದ್ದವರಿಂದ ಭೂಮಿ ತಗೊಳ್ತಾರೆ, 20 ವರ್ಷ ಬರಿಗಾಲಲ್ಲಿ ಸಂಚಾರ ಮಾಡ್ತಾರೆ. ಇವರೆಲ್ಲ ಮಾಡಿಕೊಟ್ಟ ಭೂಮಿಯನ್ನು ಎಷ್ಟೋ ಸಮಯದ ನಂತರ ನಾಗ್ಪುರ ಯೂನಿವರ್ಸಿಟಿ ಒಂದು ಸಮೀಕ್ಷೆ ಮಾಡ್ತದೆ. ಹೀಗೆ ಬಂದ ಭೂಮಿ ಹೇಗಿತ್ತು, ಮನುಷ್ಯನ ಒಂದು ಚಿಂತನಾ ಕ್ರಮ ಹೇಗಿರ್ತದೆ ನೋಡಿ. ಹೀಗೆ ಬಂದ 90% ಭೂಮಿ ಸರ್ಕಾರಕ್ಕೆ ಸೇರಿದ್ದು. ಉಳಿದ 10% 7% ಭೂಮಿ ವ್ಯವಸಾಯ ಯೋಗ್ಯವಾದ ಭೂಮಿ ಆಗಿರಲಿಲ್ಲ. 1% ಭೂಮಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ಎದುರಿಸ್ತಾ ಇತ್ತು.
ನೋಡಿ ಭೂಮಿಗೆ ಸಂಬಂಧಪಟ್ಟಂತೆ ಬಹಳ ಉದಾರವಾದ ನಿಲುವಿನಿಂದ ಹೊರಟಂಥ ವಿನೋಬಾ ಭಾವೆಯವರ ಚಳವಳಿಯೇ ಸೋತಿದೆ. ಈಗ ಈ ಮನೆ ಕಳ್ಕೊಂಡಾಗ ನಾವೊಂದು ಮನುಷ್ಯನ ಸೈಕಾಲಜಿಯನ್ನು ನೋಡುವ. ಅದನ್ನೊಂದು ಎಷ್ಟೇ ದೊಡ್ಡ ಮನುಷ್ಯ ಆದರೂ ಮನೆ ಕಳ್ಕೊಂಡಾಗ ಒಂದು ಖಿನ್ನತೆಗೆ ಅಥವಾ ಒಂದು ಅಸಹಾಯತೆಗೆ ಬರ್ತಾನೆ. ಆಗ ಅವ ಕಣ್ಣಲ್ಲಿ ನೀರು ಹಾಕೋದು ಸರ ಎಲ್ಲವೂ ಸರಿ. ಮನೋವೈಜ್ಞಾನದಲ್ಲಿ ಅದಕ್ಕೆ ರಿಗ್ರೆಷನ್ ಅಂತೇಳಿ ಒಂದು ಮನೋವಿಜ್ಞಾನದ ಪರಿಭಾಷೆಯಲ್ಲಿ ಅದಕ್ಕೆ ರಿಗ್ರೆಷನ್ ಅಂತ ಹೇಳ್ತಾರೆ. ಇದನ್ನು ಇವತ್ತು ಮಾಧ್ಯಮಗಳು ನಾವು ಏನನ್ನು ಇದ್ದ ಹಾಗೆ ಅಂತ ಹೇಳ್ತೇವೆ ಅಂತೇಳಿ ಹೇಳ್ತಾವೋ ಅದನ್ನು ಹೆಚ್ಚು ವೈರಲ್ ಮಾಡ್ತೀವಿ. ಆದರೆ ನಿನ್ನ ಮನೆಯಲ್ಲಿ ಬಹಳ ದೊಡ್ಡ ಜಾಗ ಇದೆ, ಎದುರಿಗೆ ಅವರನ್ನೊಂದು ಸ್ವಲ್ಪ ಟೆಂಟ್ ಹಾಕ್ಲಿಕ್ಕೆ ಬಿಡು ಅಂತ ಹೇಳಿದ್ರೆ ಯಾರಾದ್ರೂ ಬಿಡ್ತಾನ? ಯಾರಿಗೂ ಬೇಡ. ಇದಕ್ಕೆ ನಿಂಬೆ ಆಟಿಟ್ಯೂಡ್. ನನ್ನ ಮನೆ ಹತ್ರ ಬೇಡ, ಆದರೆ ಬ್ಯಾಕ್ ಯಾರ್ಡ್ ನನ್ನ ಮನೆ ಹಿಂದೆ ಬೇಡ, ಬೇರೆ ಎಲ್ಲಾದ್ರೂ ಹೋಗು ಅಂತ. ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ. ಬೆಂಗಳೂರು ಏನು ಸಮಸ್ಯೆಯನ್ನು ಎದುರಿಸ್ತಾ ಇದೆ, ಅಲ್ಲಿ ಟ್ಯಾಕ್ಸ್ ಪೇಯರ್ ಇದ್ದಾರೆ, ಅಲ್ಲಿ ಅತ್ಯುತ್ತಮವಾದಂಥ ಏನು ಟೆಕ್ನಾಲಜಿಕಲ್ ಪಾರ್ಕ್ಗಳಿವೆ, ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ, ಕೇಂದ್ರ ಸರ್ಕಾರಕ್ಕೆ ಆದಾಯ ಬರ್ತಿದೆ. ಇದರಲ್ಲಿ ಒಂದು ನಾವು ಗಮನಿಸುವ ಬೆಂಗಳೂರಿನ ಇವತ್ತಿನ ಸಮಸ್ಯೆಗಳನ್ನು ನೋಡುವ. ಇವತ್ತು ಬೆಂಗಳೂರು ಏನು ಮಾಡ್ತಿದೆ? ಅಕ್ರಮ ನಿರ್ಮಾಣ ಯದ್ವಾತದ್ವಾ ಆಗ್ತಿದೆ. ನೀವು ಗುಡಿಸಲು ಹಾಕ್ತೀರಿ, ನಾಳೆ ಕೆರೆಯನ್ನು ಮಲಿನ ಮಾಡ್ತೀರಿ, ನೀರಿನ ಮೂಲ ಹೋಗ್ತದೆ. ಅಕ್ರಮ ನಿರ್ಮಾಣದಿಂದ ಆಗಿರುವಂಥದ್ದು ಒತ್ತುವರಿ, ಸಿಕ್ಕಾಪಟ್ಟೆ ಒತ್ತುವರಿ. ಅಂದ್ರೆ ಈಗ ಒಬ್ಬರಿಗೆ ಒಂದು ನೆಲೆ ಸಿಕ್ಕಿತ್ತು ಅಂತಂದ್ರೆ ಅವರು ಬೇರೆ ಯಾವುದೋ ಊರಿಂದ ಬಂದು ಇಲ್ಲಿ ನಿಲ್ತಾರೆ. ಈ ವಲಸೆಯನ್ನು ತಪ್ಪು ಅಂತ ವಲಸೆ ಅಂತ ಚಲನಶೀಲೆಯನ್ನು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ನೀವು ಸ್ವಂತ ಪರಿಶ್ರಮದಿಂದ ಮಾಡುವುದಕ್ಕೂ ಧರ್ಮಕ್ಕೆ ಸಿಕ್ಕಿದಾಗ ನೀವು ಬಳಸುವುದಕ್ಕೂ ವ್ಯತ್ಯಾಸ ಇದೆ. ಇಡೀ ಬೆಂಗಳೂರಲ್ಲಿ ಮನೆಗಳ ಕೊರತೆ ಇದೆ. ಮೂರನೇದ್ದು, ಇಷ್ಟೂ ಆದಾಗ ಅಲ್ಲಿ ಏನಾಗ್ತದೆ? ಮೂಲ ಸೌಕರ್ಯಗಳ ಮೇಲೆ ಒತ್ತಡ ಬೀಳ್ತದೆ. ಈ ಮೂಲ ಸೌಕರ್ಯಗಳ ಮೇಲೆ ಒತ್ತಡ ಬಿದ್ದಾಗ ಏನಾಗ್ತದೆ? ಸಂಚಾರ ದಟ್ಟಣೆ ಹೆಚ್ಚುತ್ತದೆ, ವಾಯು ಮಾಲಿನ್ಯ ಹೆಚ್ಚುತ್ತದೆ. ಇವತ್ತು ಬೆಂಗಳೂರಿನ ಡೆಲ್ಲಿ ಏನಾಗಿದೆ ಅದೇ ಪರಿಸ್ಥಿತಿಗೆ ಬರ್ತದೆ. ಜನರ ಜೀವನ ಮಟ್ಟ ಉತ್ತಮಗೊಳ್ಳುವುದಿಲ್ಲ. ಜನರಿಗೆ ಜೀವನಕ್ಕೆ ಅನುಕೂಲಕರವಾದಂಥ ಒಂದು ವ್ಯವಸ್ಥೆ ಕಡಿಮೆ ಆಗ್ತದೆ. ಇನ್ನು ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಬಂದಂಥದ್ದು ದಿನಕ್ಕೆ 200-300 ರೂಪಾಯಿ ಮಾತ್ರ ನಾವು ಸಂಪಾದನೆ ಮಾಡ್ತಿದ್ದೆವು. ಈಗ ಗೌರ್ಮೆಂಟ್ ನಮ್ಮ ಹತ್ರ ಎಲ್ಲ ಫೋಟೋ ಕಾಪಿ ಕೇಳ್ತಾ ಉಂಟು, ಫೋಟೋ ಕಾಪಿ ಕೊಡಲಿಕ್ಕೆ 10 ರೂಪಾಯಿ ನಮ್ಮ ಹತ್ರ ಇಲ್ಲ ಅಂತ. ನಾವು ಬೇಸಿಕ್ ಆಗಿ ಇಲ್ಲಿ ಕೇಳಬೇಕಾದ ಪ್ರಶ್ನೆ, 100, 200, 300 ರೂಪಾಯಿಲಿ ಒಂದು ಜೀವನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬೆಂಗಳೂರಲ್ಲಿ? ಪ್ರಶ್ನೆ ಇಲ್ಲಿರುವುದು. ಆದ್ರಿಂದ ಈ ನಿರಾಶ್ರಿತರ ಬಗ್ಗೆ ಅಥವಾ ಹೀಗೆ ನಿರಾಶ್ರಿತರು ಆಗಿದ್ದಾರೆ ಅಂತೇಳಿ ಹೇಳುವವರ ಬಗ್ಗೆ ಈಗ ಏನು ಬರ್ತಾ ಇದೆ ಮಾಹಿತಿ, ಆ ಮಾಹಿತಿಗಳಲ್ಲಿ ಅನೇಕ ಕೊರತೆಗಳಿವೆ ಮತ್ತು ಜೀವನವೇ ಒಂದು ಹೋರಾಟ. ಆದ್ರಿಂದ ಅಲ್ಲಿ ನೀವು ಸಡನ್ ಆಗಿ 100-200 ರೂಪಾಯಿಗೆ ಬಂದ್ರ? ಇಲ್ಲ, 100-200 ರೂಪಾಯಿಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಮನ್ ಸೆನ್ಸ್ ನಮಗೆ ಬೇಕು. ಮೂರನೇದಾಗಿ ನಾವು ಯಾವುದಕ್ಕೂ ಹಣ ಇಲ್ಲ ಹೇಳ್ತಾರೆ. ಹಾಗಿದ್ರೆ ಈಗ ಅವರು ಈ ಪ್ರಶ್ನೆ ಯಾಕೆ ಬಂತಂದ್ರೆ, ನೀವು 2.5 ಲಕ್ಷ ರೂಪಾಯಿಯನ್ನು ನೀವು ನಮಗೆ ಕೊಟ್ಟರೆ ನಾವೊಂದು ಫ್ಲಾಟ್ ಅನ್ನು ತಾತ್ಕಾಲಿಕ ವ್ಯವಸ್ಥೆ ಮಾಡುವ ಅಂತ ಹೇಳೋ ಮಾತನ್ನು ಸರ್ಕಾರ ಹೇಳಿದ್ರಿಂದ ಈ ಪ್ರಶ್ನೆ ಬಂದಿದೆ. ಅಂದ್ರೆ ನೀವು ದುಡಿಮೆ ಇಲ್ಲದೆ, ಆಗ ನೀವು ಹೇಳಿದ್ರಲ್ಲ, ನೀವು ಬೇರೆ ಏನಾದರೂ ಮಾಡಿದರೆ ಕಷ್ಟ ಆಗ್ತದೆ, ಪ್ರಾಕೃತಿಕ ವಿಕೋಪದಲ್ಲಿ ಮನೆ ಹೋದರೆ ಅದರಲ್ಲಿ ನಿಮಗೆ ಪುನರ್ವಸತಿ ಇಲ್ಲ, ಈ ರೀತಿ ಹೋಗಿ ಶೆಡ್ ಹಾಕಿ ನಿಮಗೆ ಪುನರ್ವಸತಿ ಆಗ್ತದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಹತ್ತಿರಕ್ಕೆ ಬಂತು. ಅಂದರೆ ಕಾನೂನಿನಲ್ಲಿ ಯಾವುದು ಸಾಧ್ಯ ಇಲ್ಲವೋ ಅದನ್ನು ನಾವು ಮಾನವೀಯತೆಯ ಮುಖವಾಡ ಹಾಕಿಕೊಂಡು ಮಾಡಲಿಕ್ಕೆ ಹೊರಟಿದ್ದೇವೆ. ಇನ್ನು ಪದೇ ಪದೇ ಹೇಳ್ತಿರೋದೇನು? ಜಾತ್ಯತೀತ. ಕಮ್ಯುನಿಸ್ಟರು ಹೇಳ್ತಿರುವಂಥದ್ದು ಜಾತ್ಯತೀತ. ರಷ್ಯಾದ ಉದಾಹರಣೆ ತಗೊಳ್ಳಿ. ಗರ್ಭಚೇವ್ ಬಂದಾಗ ಏನಾಯಿತು? ಜಾತ್ಯತೀತ ಅಂದ್ರೆ ನಾವು ಹೇಗೆ ಡೆಫಿನಿಷನ್ ಇವತ್ತಿನ ಕಾಲದಲ್ಲಿ ತಗೊಳ್ಳೋದು? ನೀವು ಎಲ್ಲ ದೇಶಗಳ ಗಡಿಯನ್ನು ತೆಗಿಬೇಕು, ಆಗ ನೀವು ಸಮಾನ ಆಗ್ತದೆ. ಯಾಕಂದ್ರೆ ಭಾರತದ ಬಡವನಿಗೂ ಅಮೆರಿಕದ ಬಡವನಿಗೂ ವ್ಯತ್ಯಾಸ ಇದೆ. ಒಂದು ಕಾಲದಲ್ಲಿ ಭಾರತದ ಬಡವ ಗುಡಿಸಲ್ಲಿ ಇರ್ತಿದ್ದ, ಬಡತನದ ವ್ಯಾಖ್ಯೆ ಇವತ್ತು ಬದಲಾಗಿದೆ. ಅದೇ ಅಮೆರಿಕದ ಬಡವನ ಹತ್ರ ಟ್ರ್ಯಾಕ್ಟರ್ ಇರ್ತಿತ್ತು, ಅಲ್ಲಿ ಬಡ ರೈತನ ಹತ್ರ ಅಲ್ಲಿ ಫ್ರಿಡ್ಜ್ ಇರ್ತಿತ್ತು ಅಲ್ವಾ? ಹಾಗೆ ದಿನೇಶ್ ಅವರೇ, ಈಗ ಪ್ರಸ್ತುತ ರಾಜ್ಯದ ವಿಚಾರ ಅಂದ್ರೆ ಇದು ಕೇವಲ ನಮ್ಮ ರಾಜ್ಯಕ್ಕೆ ಸೀಮಿತವಾಗಿರುವಂತಹ ಸುದ್ದಿ ಆಗ್ತಾ ಇಲ್ಲ, ರಾಷ್ಟ್ರೀಯ ಮಟ್ಟದಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಈ ಒಂದು ವಿಚಾರ. ನಾವೀಗ ಏನು ವಾಸಿಂ ಲೇಔಟ್ ಅಂತ ಹೇಳ್ತೀವಿ, ಆ ವಿಚಾರವನ್ನ ಕೆದಕ್ತಾ ಹೋದಂಥ ಸಂದರ್ಭದಲ್ಲಿ ಉತ್ತರಗಳು ಸಿಗುತ್ತೆ. ಅದು ವಾಸಿಂ ಲೇಔಟ್ ಅಲ್ಲ, ಜೈ ಭೀಮ್ ಲೇಔಟ್ ಅನ್ನುವಂಥ ಹೆಸರಿತ್ತು, ಅದೀಗ ವಾಸಿಂ ಲೇಔಟ್ ಆಗಿ ಬದಲಾವಣೆ ಆಗಿದೆ ಅಂತ ಹೇಳಿ ಈ ವಿಚಾರ. ಮತ್ತು ಇದಕ್ಕೆ ಕರ್ನಾಟಕದಲ್ಲಿ ಆಗಿರುವಂಥ ವಿಚಾರಕ್ಕೆ ಕೇರಳದ ಮಂತ್ರಿಗಳು ಮಾತಾಡುವಂಥ ಪರಿಸ್ಥಿತಿ ಬಂತು, ಪರವಾಗಿಲ್ಲ. ಆದರೆ ಕರ್ನಾಟಕದಲ್ಲಿ ಆಗಿರುವಂಥ ವಿಚಾರಕ್ಕೆ ಪಾಕಿಸ್ತಾನದಿಂದ ಈ ವಿಚಾರವಾಗಿ ಮಾತಾಡುವಂಥ ವ್ಯವಸ್ಥೆಗಳು ಬೆಳೀತಾ ಇದೆ ಅಂತ ಹೇಳಿದರೆ ಈ ವಿಚಾರಕ್ಕೆ ಯಾವ ರೀತಿಯಾದಂಥ ಲಿಂಕ್ಗಳು ಸಿಗ್ತಾ ಇದೆ ಅಂತ ಹೇಳಿ ಇವತ್ತು ಮೊದಲಾಗಿ ಅರ್ಥ ಮಾಡಿಕೊಳ್ಬೇಕು. ಅಲ್ಲಿ 187 ಕುಟುಂಬಗಳು ಇವತ್ತು ಏನು ಅಕ್ರಮ ಶೆಡ್ಗಳನ್ನು ನಿರ್ಮಿಸಿ ಇವತ್ತು ಬೀದಿ ಬದಿಯಲ್ಲಿ ಬಂದು ನಿಂತಿದೆ. ಅದು ಯಾರು ಆಗಿರ್ಬೋದು, ಅದು ಬಾಂಗ್ಲಾದವನ ಆಗಿದ್ದಾನ, UPN ಆಗಿದ್ದಾನ, ಗುಜರಾತ್ನವನ ಆಗಿದ್ದಾನ, ಅಲ್ಲಿ ಬೆಂಗಳೂರಿನವರ, ಕರ್ನಾಟಕದವರ, ಕೇರಳದವರು ನಮಗೆ ಗೊತ್ತಿಲ್ಲ. ಇವತ್ತು ಹೈಲೈಟ್ ಆಗೋದು ಅಲ್ಲಿ ಮುಸ್ಲಿಂ ಅಂತ.
ಅದು ಮಾತ್ರ ಹೈಲೈಟ್ ಆಗೋದು. ಅಂದ್ರೆ ಟ್ವಿಟರ್ ಅಲ್ಲಿ ಅಲ್ಲಿ ಅದೇ highlight ಒಂದ್ ನಿಮಿಷ. ಅಲ್ಲಿ ಹೈಲೈಟ್ ಆಗೋದು ಮುಸ್ಲಿಂ ಮಾತ್ರ. ನಾನು ಯಾರು ಮುಸ್ಲಿಂ ಅಂತ ಬರೀ ಮುಸ್ಲಿಂ ಕಣ್ಣಲ್ಲಿ ನೋಡ್ತಾರೆ ನೋಡಿ, ಅಲ್ಲಿ ನಿಜವಾಗಿ ಅದು ಆ ಸತ್ಯ ಅಲ್ಲ. ಅಲ್ಲಿ ಎಲ್ಲರೂ ಮುಸ್ಲಿಮರಿಲ್ಲ, ಬಹುತೇಕ ಮೆಜಾರಿಟಿ ಮುಸ್ಲಿಮರು ಇರ್ಬೋದು, ಎಲ್ಲರೂ ಮುಸ್ಲಿಮರಲ್ಲ ಅಂತ ಒಂದು ವಿಷಯ ನಾನು ಹೇಳಿಕೆ ಇಷ್ಟಪಡ್ತೇನೆ. ನೀವೇ ಈಗ ಹೇಳಿದಾಗೆ ಜೈ ಭೀಮ್ ಎಂಬ ಒಂದು ನಗರ ಇತ್ತು, ಅಲ್ಲಿ ಜೈ ಭೀಮ್ ಎಂಬ ನಗರ ಇತ್ತು, ಈಗ ವಾಸಿಂ ಲೇಔಟ್ ಅಂತ ಆಗಿದೆ. ಹಾಗಾದ್ರೆ 2 ವರ್ಷಕ್ಕಿಂತ ಮೊದಲೇ ಅಲ್ಲಿ ಏನೋ ಅಕ್ರಮ ವಲಸಿಗರು ಇದ್ರು, ಅದನ್ನು ಒಪ್ಬೇಕಲ್ವಾ? ಖಂಡಿತ ಅಲ್ವಾ? 2 ವರ್ಷದ ಮೊದಲು ಯಾವ ಸರ್ಕಾರ ಇತ್ತು ಅಲ್ಲಿ? ನಮಗೆ ಇವತ್ತು ಬಿಜೆಪಿ ಅವರು ನೇರವಾಗಿ ಬೊಟ್ಟು ಮಾಡ್ಲಿಕ್ಕೆ ಆಂಧ್ರದಿಂದ ಮುಸ್ಲಿಮರು ತಂದಿದ್ದಾರೆ, ಕೇರಳದಿಂದ ಮುಸ್ಲಿಮರು ತಂದಿರಂತೆ ಇವತ್ತು ನಮ್ಮ ಮೇಲೆ ಬೊಟ್ಟು ಮಾಡ್ಲಿಕ್ಕೆ 2 ವರ್ಷದ ಮೊದಲು ಅಲ್ಲಿ ಕುಟುಂಬ ಇದ್ದದ್ದನ್ನು ನೀವೇ ಇಲ್ಲಿ ಒಪ್ಪಿಕೊಂಡದ್ರಿಂದ ಅಲ್ಲಿ 2 ವರ್ಷದ ಮೊದಲು ಯಾವ ಸರ್ಕಾರ ಇತ್ತು? ಬಿಜೆಪಿ ಅವರು ಒಪ್ಪು ನಗ್ತಾ ಇದ್ರ? ಅಲ್ಲಿ ನಗ್ತಾ ಇದ್ರ ನಾನು ಕೇಳುದು ಒಂದು. ಎರಡನೇದು, ನೀವು ಕೊಡಗಿನ ವಿಚಾರ ಹೇಳಿದಿರಿ. ಕೊಡಗಿನ ವಿಚಾರದಲ್ಲಿ 18ರಲ್ಲಿ ಅಲ್ಲಿ ಫ್ಲಡ್ ಆಗ್ತದೆ. 18ರಲ್ಲಿ ಫ್ಲಡ್ ಹೋಗುವಾಗ ಕೂಡಲೇ ಅಲ್ಲಿ ವಸತಿ ಸಚಿವರಾಗಿದ್ದವರು ನಮ್ಮ UT ಖಾದರ್ ಅವರು ಆವತ್ತಿನ ದಿನಗಳಲ್ಲಿ ಕ್ಷಣಕ್ಕೆ ಸ್ವಲ್ಪ ಸಮಯದಲ್ಲಿ ಸಣ್ಣ ಅವಧಿಯಲ್ಲಿ 35 ಮನೆಯನ್ನು ಎಮರ್ಜೆನ್ಸಿಯಾಗಿ ಹಸ್ತಾಂತರ ಮಾಡಿದ್ದಾರೆ. ಯಾರಿಗೆ ಬದಲಿ ವ್ಯವಸ್ಥೆ ಇಲ್ಲದೆ ಇರುವಂತ 35 ಮನೆಗೆ ಬದಲಿ ಹಸ್ತಾಂತರ 6 ತಿಂಗಳ ಒಳಗೆ ಅವರಿಗೆ ಮನೆಯನ್ನು ವ್ಯವಸ್ಥೆ ಮಾಡಿಕೊಟ್ಟದ್ದು ಇಡೀ ದೇಶದಲ್ಲಿ ರೆಕಾರ್ಡ್ ಆಗಿದೆ. ಅದಲ್ಲದೆ ನಂತರದ ದಿನಗಳಲ್ಲಿ ಟೋಟಲ್ 902 ಅಲ್ಲಿ ಮನೆ ಕಳ್ಕೊಂಡವರು 427 ಜನರು. ಅದಲ್ಲದೆ ಉಳಿದವರಿಗೆ ಕೂಡ ಅದರ ನೆರೆಹೊರೆಯಲ್ಲಿ ಉಳಿದವರಿಗೆ ಟೋಟಲ್ ಒಮ್ಮೆ 463, ಫಸ್ಟ್ 35 ಕೊಡ್ತಾರೆ, ಆದ್ಮೇಲೆ 463 ಮನೆಗಳನ್ನು ವಿಸ್ತರಣೆ ಮಾಡ್ತಾರೆ. ಆದ ನಂತರ 242 ಮನೆ ವಿಸ್ತರಣೆ ಆಗ್ತದೆ. ಅದ ನಂತರದಲ್ಲಿ 162 ಮನೆ ವಿಸ್ತರಣೆ ಆಗ್ತದೆ. ಟೋಟಲ್ 902 ಮನೆ ಕೊಡಗಿನ ಫ್ಲಡ್ಡಿನಲ್ಲಿ ಮನೆ ವಿಸ್ತರಣೆ ಆಗಿದೆ. ಇದು ಸಾಕ್ಷಿ ಸಮೇತ ನಾನು ಇಲ್ಲಿ ಒದಗಿಸ್ತಿದ್ದೇನೆ. ಅದರಲ್ಲಿ ಕೂಡ ಈಗ ನೀವು ಹೇಳಿದಾಗೆ ಇದರ ಬಗ್ಗೆ ನಾವು ಮಾತಾಡಬೇಕು. ಸುಮ್ಮನೆ ಅಲ್ಲಿ ಒಂದು ಧರ್ಮದವರನ್ನು ಬೊಟ್ಟು ಮಾಡಿಕೊಂಡು ಇವತ್ತು ಎಲ್ಲಿ ಅಕ್ರಮ ಮನೆಗಳನ್ನು ಎಲ್ಲಿ ನೆಲಸಮ ಮಾಡಲಿಲ್ಲ. ಒಂದು ಸೈಡಲ್ಲಿ ನೀವು ಅಕ್ರಮ ಅವರನ್ನು ಓಡಿಸಿದ್ದು ಅಲ್ಲಿಂದ ಎಬ್ಬಿಸಿದ್ದು ಒಳ್ಳೆದಾಯ್ತು ಅಂತ ಹೇಳ್ತೀರಿ. ಅವರನ್ನು ಮಾರ್ಗದ ಬಳಿ ಇದ್ದವರನ್ನು ಪರಿಶೀಲನೆ ಮಾಡ್ಲಿಕ್ಕೆ 2 ದಿವಸದ್ದು ಕೂಡ ಪುರ್ಸೊತ್ತು ಕೊಡುದಿಲ್ಲ ಅಂತ ಹೇಳಿದ್ರೆ ಇದನ್ನು ನಗಡಬೇಕಾ ಅಳಬೇಕಾ ಅಂತ ನಮಗೆ ಗೊತ್ತಾಗ್ತಿಲ್ಲ. 2 ದಿವಸ ಕೊಡಿಯಪ್ಪ. ಈಗ ನಾವು ಕುತ್ಕೊಳಿಸ್ಲಿಲ್ಲ, ಫ್ಲಾಟ್ ಅಲ್ಲಿ ಕುತ್ಕೊಳಿಸ್ಲಿಲ್ಲ, ಪರಿಶೀಲನೆ ಮಾಡಿ ಒತ್ತುವರಿ ಮಾಡಬಹುದಿತ್ತಲ್ವಾ? ಯಾಕಾಗಿತ್ತು ಬಿಲ್ಡೋಸರ್? ಕೊಟ್ಟಿದ್ದೇವೆ ನಾವು ಅವರಿಗೆ ನೋಟಿಸ್ ಸರ್ವ್ ಮಾಡಿದೆ, 3 ಬಾರಿ ನೋಟಿಸ್ ಹೋಗಿದೆ, ಅವರಲ್ಲಿಂದ ಹೇಳಲಿಲ್ಲ, ಯಾರು ಏನಂತ ನೋಡ್ಲಿಲ್ಲ. ತೆರವು ಮಾಡ್ಲಿಕ್ಕೆ ಅವರಿಗೆ ಇದು ನಾವು ನೋಟಿಸ್ ಅನ್ನು ಕೊಟ್ಟಿದ್ದೇವೆ. ನೋಟಿಸ್ ಕೊಡದೆ ಅವರನ್ನು ತೆರವು ಮಾಡ್ಲಿಕ್ಕೆ ಆಗುದಿಲ್ಲ. ನೋಟಿಸ್ ಎಲ್ಲ ಕೊಟ್ಟು ಕೂಡ ಅಲ್ಲಿ ಹೋಗದೇ ಇರುವುದರಿಂದ ತೆರವು ಮಾಡುವ ಒಂದು ಅನಿವಾರ್ಯತೆ ಒದಗಿ ಬಂತು. ಇವತ್ತು ಅವರು ಆ ಜಾಗ ಬಿಟ್ಟು ಕದಲದೇ ಇರುವುದರಿಂದ ಬೇರೆಯವರು ಏನಾದ್ರೆ ಅಕ್ರಮ ನೆಲಸಮ ಮಾಡಿದಾಗ ಏನಾಗ್ತದೆ, ಅವರು ಬೇರೆ ಕಡೆಗೆ ಒಂದು ಬಿಡಾರಕ್ಕ ರೂಮಿಗ ಅಥವಾ ಇವರು ಏನು ಕೆಲವೊಂದು ಫ್ಯಾಮಿಲಿಗಳು, ಎಲ್ಲ ಫ್ಯಾಮಿಲಿ ಅಲ್ಲ, ಕೆಲವೊಂದು ಫ್ಯಾಮಿಲಿಗಳು ಅಲ್ಲೇ ಇದ್ದಾರೆ. ಅಲ್ಲೇ ಈ ಚಳಿ ಕೊರೆಯುವ ಚಳಿಗೆ ಅಲ್ಲೇ ಇದ್ದಾರೆ. ಇದರಿಂದ ಅವರಿಗೆ ಒಂದು ತಾತ್ಕಾಲಿಕ ಒಂದು ಚೌಟ್ರಿಯಲ್ಲಿ ಅಥವಾ ಚೌಟ್ರಿ ಇಲ್ಲದಿದ್ರೆ ಏನು ನಾವು 11,000 ಮನೆ ಕೊಡ್ಲಿಕ್ಕೆ ರೆಡಿಯಾಗಿದೆ. ಆ ಮನೆಯಲ್ಲಿ ತಾತ್ಕಾಲಿಕವಾಗಿ ಅವರನ್ನು ಇರಿಸಿಕೊಂಡು ಅವರು ಯಾರು ಎತ್ತ ಅಂತ ನೋಡ್ಬೇಕು. ಕೆಲವರು ಏನ್ ಮಾಡ್ತಾರೆ, ಬಿಲ್ಡಿಂಗ್ ಕೆಲಸಗಾರರನ್ನು ತುಂಬಾ ಜನ ಕರ್ಕೊಂಡು ಬರ್ತಾರೆ. ನಾವು ಇಲ್ಲಿ ನೋಡಿದ್ದೇವೆ, ಬಿಜಾಪುರದವರು ಇದ್ದಾರೆ, UP ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಅವರನ್ನು ಕರ್ಕೊಂಡು ಬರ್ತೇವೆ, ಒಂದು ಬಾಡಿಗೆ ಇದರಲ್ಲಿ ಹಾಕ್ತೇವೆ ನಾವು. ಇದನ್ನು ಈಗ ಉಪಯೋಗ ಮಾಡಿದ್ದಾರೆ. ಇದು ರಾಜ್ಯ ಸರ್ಕಾರ ಹಣ ಕೊಟ್ಟು ಖರೀದಿ ಮಾಡಿದಂತ 12 ಎಕರೆ ಸ್ಥಳದಲ್ಲಿ ಇದೊಂದು 5 ಎಕರೆ ಇರುವಂತದ್ದು. ಇಲ್ಲಿ ಬೆಂಗಳೂರು ನಗರ ಅಂದ್ರೆ ಇಡೀ ದೇಶದಲ್ಲಿ ಒಂದು ಪ್ರಸಿದ್ಧವಾದ ನಗರ. ಈ ಬೆಂಗಳೂರು ನಗರ ಎಲ್ಲರಿಗೂ ಬೇಕು, ಅಚ್ಚುಮೆಚ್ಚಿನ ನಗರ. ಎಲ್ಲ ದೇಶದ ಅಥವಾ ಈ ಬೇರೆ ಬೇರೆ ರಾಜ್ಯದಿಂದ ಬೆಂಗಳೂರು ನಗರಕ್ಕೆ ಬರ್ತಾರೆ. ಅವರಿಗೆ ಈ ಮನೆಯ ಸಮಸ್ಯೆ ಖಂಡಿತ ಇದೆ. ಅದಕ್ಕಾಗಿ ಸರ್ಕಾರ ಬೇರೆ ಬೇರೆ ಯೋಜನೆಗಳನ್ನು ಮಾಡ್ತಾ ಇದೆ. ಇವತ್ತು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಕೂಡ ಇದೆ, ನಮ್ಮ ಮನೆ ಕೊಡುವುದು ಮ್ಯಾನಿಫೆಸ್ಟೋದಲ್ಲಿ ಇದೆ. ನಗರ ಪ್ರದೇಶಗಳಲ್ಲಿ ಜಾಗ ಇಲ್ಲದಕ್ಕೆ ಫ್ಲಾಟ್ ಮಾದರಿಯನ್ನು ಒದಗಿಸುವ ಒಂದು ಕಾರ್ಯಕ್ರಮ ಇದೆ. ಅದು ಅಲ್ಲದೆ ಒಂದು ಸ್ವಂತ ಮನೆ ಕೊಡುವುದು ಇದೆ, ಬಾಡಿಗೆ ಮನೆ ಕೂಡ ಸರ್ಕಾರದಿಂದ ಕೊಡುವ ಒಂದು ಯೋಜನೆ ಖಂಡಿತವಾದಿ ನಮ್ಮಲ್ಲಿ ಇದೆ. ಅದು ನಮ್ಮ ಎಲ್ಲ ಕಡೆಗೆ ಬರ್ತದೆ. ಅದು 18ರಲ್ಲಿ ಈಗ ನಾವು ಏನು ಫ್ಲಾಟ್ ಸಿಸ್ಟಮ್ ಒಂದು ಬೆಡ್ರೂಮಿನ ಏನು ಮನೆಯನ್ನು ಕೊಡ್ತೇವೆ, ನಾವೇ 18ರಲ್ಲಿ ಅಡಿಪಾಯ ಹಾಕಿದ್ದು. UT ಖಾದರ್ ಅವರು ಸಚಿವರಾಗಿರುವಾಗ ಅಡಿಪಾಯ ಹಾಕಿದ್ದು, ಅದು ಮುಂದುವರಿದ ಭಾಗ ಆಗ್ತಾ ಉಂಟು.
ಅದೆಲ್ಲ ಬಿಜೆಪಿ ಸರ್ಕಾರ ಇರುವಾಗ ಅದಕ್ಕೆ ಅಂತ ಒಂದು ಫ್ಲಾಟ್ಗಳಿಗೆ ಕೂಡ ಹಣ ಒದಗಿಸದೆ ಬಾಕಿಯಾಗಿತ್ತು. ಅದನ್ನೀಗ ನಾವು ಪೂರ್ತಿ ಮಾಡಿ ಮನೆ ಅವರಿಗೆ ಕೊಡ್ತಾ ಇದ್ದೇವೆ. ಅದು ಈಗ ದೊಡ್ಡ ವಿಷಯ ಆಗಿ ಜಮೀರ್ ಅಹಮದ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರ ಒಂದು ಕೆಲಸಕ್ಕೆ, ಅವರ ಒಂದು ಕಾರ್ಯಕ್ರಮಕ್ಕೆ ಏನಾದ್ರೆ ಒಂದು ಕಪ್ಪು ಚುಕ್ಕಿ ತರಬೇಕೆಂಬ ಒಂದು ಬಿಜೆಪಿಯ ಹುನ್ನಾರದಿಂದ ಇದೆಲ್ಲ ಆಗುವುದೇ ಹೊರತು ಬೇರೆ ಯಾವುದೇ ವಿಷಯವಿಲ್ಲ. ನಿರಾಶ್ರಿತರು ಯಾರಿದ್ದಾರೆ ಅವರು ಖಂಡಿತವಾಗಿಯೂ ನಿಜವಾದ ಫಲಾನುಭವಿ ಆಗಿದ್ರೆ ಸರ್ಕಾರದ ಆದ್ಯ ಕರ್ತವ್ಯ ಅವರಿಗೆ ಮನೆ ಒದಗಿಸಿಕೊಡುವುದು, ಅಥವಾ ಟೆಂಪರರಿ ಆಗಿ ಏನಾದ್ರೆ ಬೀದಿಗೆ ಬಿದ್ದವರನ್ನು ಟೆಂಪರರಿ ಆಗಿ ಅದು ತಾತ್ಕಾಲಿಕವಾಗಿ ಮನೆಯಲ್ಲಿ ಕೂತ್ಕೊಳ್ಳೋದು. ಅವರು ಮುಸ್ಲಿಮ, ಕ್ರಿಶ್ಚಿಯನ್, ಹಿಂದೂ ಅಂತ ನೋಡ್ಲಿಕ್ಕೆ ಇಲ್ಲ. ಅವರು ಬಡವರು, ಮಾನವೀಯತೆ ಇರುವವರು, ಮತ್ತೆ ಹೊರ ದೇಶದವರು ಇದ್ರೆ ಅವರನ್ನು ಕೂಡಲೇ ಕಳಿಸುವ ಒಂದು ವ್ಯವಸ್ಥೆ ಖಂಡಿತ ಈ ನಮ್ಮ ಸರ್ಕಾರ ಮಾಡಲ್ಲ. ನಾ ಕಾರ್ಯಕ್ರಮದ ಮೊದಲಿಗೆ ಹೇಳಿದ್ದೆ, ರಾಜ್ಯ ಸರ್ಕಾರದ ನಾನು ಕಂಡಿರುವಂತಹ ಒಂದು ಬೇಷ್ ಅನಿಸಿಕೊಳ್ಳುವಂತಹ ಸಾಧನೆ ಅಥವಾ ಕೆಲಸ ಅಂತ ಹೇಳಿದ್ರೆ, ಜವಾಬ್ದಾರಿಯುತವಾಗಿ ಸುಮಾರು 150 ಎಕರೆಯಷ್ಟು ಅಕ್ರಮ ನಿವಾಸಿ ಯಾರಿದ್ದಾರೆ ಅವರನ್ನು ತೆರವು ಮಾಡುವಂತ ಕೆಲಸವನ್ನು ಸರ್ಕಾರ ಮಾಡಿದೆ. ಈಗಲೂ ಅದನ್ನು ಹೇಳ್ತಾ ಇರುವಂತದ್ದು, ಸರ್ಕಾರ ಮಾಡಿರುವಂತಹ ಕೆಲಸ ಉತ್ತಮವಾಗಿದೆ. ಆದ್ರೆ ಆ 5 ಎಕರೆ ವಿಚಾರಕ್ಕೆ ಬಂದಾಗ ಮಾತ್ರ ಕೇರಳದ ಒಂದು ಟ್ವೀಟ್ ಬಂತು, ಮತ್ತು ಕೇರಳದ ವೇಣುಗೋಪಾಲ್ ಅವರು ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅನ್ನುವಂಥ ಒಂದೇ ಒಂದು ಟ್ವಿಟ್ಟಿಗೋಸ್ಕರ ಅಥವಾ ಮಾತಿಗೋಸ್ಕರ ಈ ಬದಲಾವಣೆಗಳು ಯಾಕೆ ಮಾಡಿದ್ರು ಅನ್ನುವಂಥದ್ದು ಮಾತ್ರ ನಮ್ಮ ಪ್ರಶ್ನೆಗಳಿದ್ದಂಥದ್ದು. ಅರುಣ್ ಸರ್ ಅವರು ಹೇಳೋ ಪ್ರಕಾರ ಮತ್ತೆ ಕೂಡ ಅದೇ, ಅಂದ್ರೆ ಮಾನವೀಯತೆಯ ದೃಷ್ಟಿಯಿಂದ ಅವರಿಗೆ ನೆಲೆಯನ್ನು ಕೊಡುವಂಥದ್ದು ಸರ್ಕಾರದ ಆದ್ಯ ಕರ್ತವ್ಯ ಅನ್ನುವಂಥದ್ದು ಅವರ ಪ್ರಮುಖವಾದ. ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮುಸಲ್ಮಾನರೇ ಆಗಿದ್ರೆ ಮಾತ್ರ ಮಾನವೀಯತೆಯ, ಬೇರೆ ದಲಿತರು ಅಲ್ಲಿ ಮುಸ್ಲಿಮರು ಮಾತ್ರ ಇಲ್ಲ ಸರ್, ಎಲ್ಲ ಸಮಾಜದವರು, ಎಲ್ಲ ಧರ್ಮದವರು. 188 ಮನೆಗಳಲ್ಲಿ 188 ಮನೆಗಳಲ್ಲಿ 150 ಮನೆಗಳು ಮುಸಲ್ಮಾನರದ್ದು, 5 ಮನೆಗಳು ಕ್ರಿಶ್ಚಿಯನ್ರದ್ದು, ಮತ್ತು ಉಳಿದಂಥವ್ರದ್ದು ಹಿಂದೂಗಳದ್ದು. ಅದರಲ್ಲಿ ಅಲ್ಲಿ ಇದ್ರು, ಅದನ್ನು ಬಿಟ್ಕೊಟ್ಟಿರ್ಲಿಲ್ಲ. ಆಮೇಲೆ ಬಂದರು. 25 ವರ್ಷದಿಂದ ಹೇಗಿತ್ತು, 2 ವರ್ಷದ ಹಿಂದೆ ನಾನು ತೋರಿಸಿದ್ದೇನೆ. ಇಷ್ಟು ಆ ಜಾಗ ಏನಿದೆ ಗೊತ್ತಾ, ಈ ಬಂಡೆಯನ್ನು ಕೊರೆ ಮಾಡತಕ್ಕಂಥ ಕಲ್ಲುಗಳನ್ನು ಪುಡಿ ಮಾಡಲಿಕ್ಕೋಸ್ಕರ ಕೊಟ್ಟಂಥದ್ದು ಆ ಜಾಗೆ. ಬಂಡೆಯನ್ನು ಒಡೆದು ಹಾಕಿದ ಮೇಲೆ ಮತ್ತೆ ಕೆಳಗಡೆ ಹೊಂಡ, ಯಾಕಂದರೆ ಕಲ್ಲು ಕೊರೆಗೆ ಆಯಿತು, ಅಲ್ಲಿ ಹೊಂಡ ಬಿತ್ತು. ಅಲ್ಲಿ ಹೊಂಡ ಬಿದ್ದ ಪ್ರದೇಶ ಇದೆಲ್ಲ ಆಗಿರೋದ್ರಿಂದ ಈ ಕಸವನ್ನು ಡಂಪ್ ಯಾರ್ಡಿಂಗ್ ಮಾಡಲಿಕ್ಕೋಸ್ಕರ ಅದಕ್ಕೆ ಅಲ್ಲಿಯ ಬೆಂಗಳೂರು ಪ್ರಾಧಿಕಾರ ಏನಿದೆ ಅದು ಅಲ್ಲಿಗೆ ಅವಕಾಶ ಕೊಡ್ತು. ಅಲ್ಲಿ ಏನು ಡಂಪ್ ಯಾರ್ಡ್ ಆಯಿತು, ಅಲ್ಲಿಂದ ಇಳಿದ ನೀರುಗಳು ಈ ಗುಂಡಿನಲ್ಲಿ ಶೇಖರಣೆ ಆಗ್ತಾ ಇತ್ತು. ಅದೇ ನಿಮಗೆ ಇಲ್ಲಿ ಕಾಣ್ತಾ ಇರುವಂಥದ್ದು ಆ ಗುಂಡಿನಲ್ಲಿ ಶೇಖರಣೆ ಆಗ್ತಾ ಇದೆ. ತದನಂತರ ಈ ಕಾಂಗ್ರೆಸ್ನ ಬೆಂಗಳೂರು ನಗರದ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಾಸಿಂ ಬೇಗ್ ಅವನಿಗೆ ಒಂದು ಐಡಿಯಾ ಬಂತು, ಆ ಗುಂಡಿಯನ್ನು ಮುಚ್ಚೋಣ, ಈ ಕಾಂಗ್ರೆಸ್ಗೆ ಓಟ್ ಹಾಕಬೇಕಲ್ಲ ಮುಂದೆ ಅವರಿಗೆ, ಅದಕ್ಕೋಸ್ಕರ ಬೇರೆ ಎಲ್ಲೆಯ ಕಡೆಯಿಂದ ಎಲ್ಲ ತರಿಸೋಣ, ಒಂದಷ್ಟು ಹಿಂದೂಗಳನ್ನು ಒಂದಷ್ಟು ಅವರ ಜನರನ್ನು ಕೂಡ ಹಾಕೋಣ, ಅದರಿಂದ ಒಂದು ನಗರವನ್ನು ನಿರ್ಮಾಣ ಮಾಡಿಕೊಂಡು ಅವರು ವೋಟರ್ ಐ ಡಿ ಕೊಟ್ಕೊಂಡು ಪರ್ಮನೆಂಟ್ ಅವರಿಗೆ ಒಂದು ವಾಸಸ್ಥಾನ ಮಾಡಿಕೊಟ್ರೆ ಅವನ ಹೆಸರಿನಲ್ಲಿ ಒಂದು ಲೇಔಟ್ ಆಗುತ್ತೆ, ವಾಸಿಂ ಲೇಔಟ್ ಅಂತ ಹೇಳಿ. ಈ ವಾಸಿಂ ಈ ರೀತಿ ಹಣ ಪಡೆದುಕೊಂಡು ಮಾಡಿದಂಥ ಕುತಂತ್ರ ಇದು ಬೆಂಗಳೂರಿನಲ್ಲಿ. ಇದು ಇಷ್ಟು ವಿಷಯಗಳು. ನಮ್ಮ ಮಂಗಳೂರಿನಲ್ಲಿ ಲಾಸ್ಟ್ ಟೈಮ್ ಇವರ ಲೋಬೋ ಅವರ MLA ಆಗಿರುವಾಗ ನಮ್ಮ ಟೌನಲ್ಲಿ ಕರ್ಕೊಂಡು ಬಡವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿ ಲಾಟ್ರಿ ತೆಗಿಸಿ ಬಡವರೆಲ್ಲ ಖುಷಿಯಲ್ಲಿ ಮನೆಗೆ ಹೋದಾಗ ಅಲ್ಲಿ ಗೊತ್ತಾದದ್ದು ಏನೋ, ಇವರು ಮನೆ ಕೊಡ್ತಾ ಇದ್ದದ್ದು ಇನ್ನೂ ಕೂಡ ಅರಣ್ಯ ಇಲಾಖೆಯಿಂದ ಏನು ಸಿಗದೆ, ಕ್ಲಿಯರೆನ್ಸ್ ಸಿಗದೆ ಇರತಕ್ಕಂಥ ಪ್ರದೇಶ, ಅದಕ್ಕೋಸ್ಕರ ಅಲ್ಲಿ ಮನೆ ಕಟ್ಟಲಿಕ್ಕಿಲ್ಲ ಅಂತ ಒಂದು ದುಸ್ಥಿತಿಗೆ ತಂದಿಟ್ರು. ಇನ್ನೂ ಕೂಡ ಅವರಿಗೆ ಮನೆ ಕೊಡಲಿಕ್ಕೆ ಇನ್ನೂ ಕೂಡ ಹೆಣಗಾಡ್ತಿದ್ದಾರೆ. ವೇದವ್ಯಾಸ ಕಾಮತ್ರವರು ಓಪನ್ ಆಗಿ ಪ್ರೆಸ್ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದಾರೆ. ಅಲ್ಲಿ ಏನೋ ಲಾಜಿಕಲಿ ಅಥವಾ ಒಂದು ಟೆಕ್ನಿಕಲಿ ತೊಂದರೆ ಆಗಿತ್ತು, ಆ ತೊಂದರೆಯನ್ನು ಕ್ಲಿಯರ್ ಮಾಡಿದೆ ಅಂತ ಹೇಳಿದ್ರೆ ಅದಕ್ಕೊಂದು ಇಷ್ಟು ಇಂಚಿನ ಮರಗಳಿದ್ರೆ ಅವು ಅರಣ್ಯ ಪ್ರದೇಶ ಅಂತ ಹೇಳಿ ಬಾಗುತ್ತಂತೆ. ಅದನ್ನೆಲ್ಲ ನೋಡ್ಲಿಕ್ಕೆ ಹೋಗಿರ್ಲಿಲ್ಲ ಲೋಬೋ ಅವರು. ಆವಾಗ ನಮ್ಮ ಆ ಬಡವರು, ಮಂಗಳೂರಿನ ಬಡವರು ಇನ್ನೂ ಕೂಡ 8 ವರ್ಷದಿಂದ ಕಾಯ್ತಾ ಇದ್ದಾರೆ ಲಾಟ್ರಿ ಹಿಡ್ಕೊಂಡು. ಆದ್ರೆ ಈ ಅಕ್ರಮ ಮನೆ ಮಾಡಿದವರು ಕೂಡಲೇ ಲಾಟ್ರಿ 2 ದಿನದಲ್ಲಿ ಅವರಿಗೆ ಸ್ಯಾಂಕ್ಷನ್ ಮನೆ.